ಸಂದೀಪ್ ಬೆದ್ರಾ ನಿರ್ದೇಶನದ ಗೋಲ್ಡನ್ ಮೂವೀಸ್ ಬ್ಯಾನರ್ನ ತುಳು ಕನ್ನಡ ದ್ವಿಭಾಷಾ ಸಿನಿಮಾ ಪಿಕ್ಚರ್ ಆಗಸ್ಟ್ 7ರಂದು ರಾಜ್ಯಾದ್ಯಂತ ಬಿಡುಗಡೆಯಾಗಲಿದೆ. ಚಿತ್ರತಂಡವು ಇಂದು ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಈ ಕುರಿತು ಮಾಹಿತಿಯನ್ನು ನೀಡಿದೆ. ಚಿತ್ರದ ನಿರ್ಮಾಪಕಿ ಶಿಲ್ಪಾ ಗಣೇಶ್ ಅವರು ಮಾತನಾಡಿ, ಕಾಮಿಡಿ ಹಾಗೂ ಕೌಟುಂಬಿಕ ಕಥಾಹಂದರ ಹೊಂದಿರುವ ಈ ಚಿತ್ರಕ್ಕೆ ಪುತ್ತೂರು ಮತ್ತು ಉಡುಪಿಯಲ್ಲಿ ನಡೆದ ಪ್ರೀಮಿಯರ್ ಪ್ರದರ್ಶನಗಳಲ್ಲಿ ಪ್ರೇಕ್ಷಕರಿಂದ ಉತ್ತಮವಾದ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ತುಳು ಚಿತ್ರರಂಗದ ಹಿರಿಯ ಕಲಾವಿದರು ಮತ್ತು ತಾಂತ್ರಿಕ ತಂಡದ ಸಹಕಾರದಿಂದ ಉತ್ತಮ ಗುಣಮಟ್ಟದಲ್ಲಿ ಚಿತ್ರವನ್ನ ನಿರ್ಮಿಸಲಾಗಿದೆ ಅಂತ ಹೇಳಿದ್ರು. ಸ್ಟಾರ್ಟ್ ಮಾಡ್ತೀನ ಒಂಜಿ ಟೈಮ್ ಹಿಡಿದು ಪಂಡ ಒಂಜಿ ಎಲ್ಲಿಯ ಸಿನಿಮಾ ಪಂದ್ಯಗಳು ಸ್ಟಾರ್ಟ್ ಮಾಡ್ತೀನಿ. ಚಿಕ್ಕದಾಗ ಆಗುತ್ತೆ ಹಿಂಗೆ ಒಂದು ತುಳು ಮಾರ್ಕೆಟಿಗೆ ನಮ್ಗೆ ಯಾವ ಥರದ ಸಬ್ಜೆಕ್ಟ್ ಬೇಕು, ಇಲ್ಲಿ ಜನ ಇಷ್ಟಪಡೋದು ಒಂದು ಕಾಮಿಡಿ ಸಿನಿಮಾ ಅಂತೆ, ಕಾಮಿಡಿಗೆ ಜಾಸ್ತಿ ಒತ್ತು, ಕಾಮಿಡಿ ಒಂದು ಫ್ಯಾಮಿಲಿ ಜಾನರ್, ಅದನ್ನೇ ಇಟ್ಕೊಂಡು ನಾವು ಯಾವ ರೀತಿಯಲ್ಲಿ ದೊಡ್ಡ ದೊಡ್ಡದಾಗಿ ಮಾಡ್ಕೊಂಡು ಹೋದ್ವಿ ಅಂತ ಹೇಳಿದ್ರೆ ನಮ್ಗೆ ಇವತ್ತಿನ ದಿನ ಆಶ್ಚರ್ಯ ಆಗುತ್ತೆ. ನಿನ್ನೆ ನಮ್ಮದು ಪುತ್ತೂರು ಮತ್ತು ಮೊನ್ನೆ ಉಡುಪಿಯಲ್ಲಿ ಪ್ರೀಮಿಯರ್ ನಡೀತು. ಆ ಒಂದು ರೆಸ್ಪಾನ್ಸ್ ನನಗೆ ಸಿಕ್ಕಿರೋದಿದೆ ಅಲ್ವಾ, ನನಗೆ ಎಷ್ಟು ಅಂದರೆ ನನಗೆ ಯೋಚನೆ ಮಾಡೋಕ್ಕೂ ಸಾಧ್ಯ ಇಲ್ಲ. ಜನ ನಗ್ತಿರೋದು, ಖುಷಿ ಪಡ್ತಿರೋದು ನನಗೆ ಬಹಳಷ್ಟು ಖುಷಿ ಕೊಟ್ಟಿದೆ. ಸೊ ಇಲ್ಲಿ ಬಂದಾಗ ನಾನು ಯಾವ ಕನಸಿಟ್ಕೊಂಡು ಬಂದು ನೆನ್ನೆ ಅಂತೂ ನನಸಾಗೋಯ್ತು ಆ ಕನಸು ನಂದು. ಓಕೆ ಇಂಕ್ಲು ಸ್ಟಾರ್ಟ್ ಮಾಡ್ತೀನಿ ಒಂಜಿ ಎಲ್ಲಿಯ ಸಿನಿಮಾ ಮಲ್ಪಗ ಬಂದು ಮಾತ ಆರ್ಟಿಸ್ಟ್ ಐತೆ ರೈಟ್ ಅವು ಮಲ್ಲ ಸರಿ ಬಾಲ ಇಂಕ ತಮಾಷೆ ಮತ್ತು ಕಾಪಿ ಕಳ್ಸರ್ ಕಾರ್ಖಾನೆ ಬಿಟ್ಟಾಗ ಅಂತ ಸತ್ಯಗೂ ಹಾಗೆ ಆಗ್ತಾ ಇತ್ತು. ನಮಗೆ ಶೂಟಿಂಗ್ ಮುಗಿಸ್ಕೊಂಡು ನಾವು ಆಚೆ ಬರುವಾಗ ಒಂದು 20 ಗಾಡಿಗಳು ನಿಂತಿರ್ತಿತ್ತು, ಕಾರ್ಖಾನೆ ಬಿಟ್ಟಾಗ ಎಲ್ಲ ಆಚೆ ಹೇಗೆ ಬರ್ತದೆ ಆ ಥರನೇ ಇರ್ತಿತ್ತು ನಮ್ಮ ಸೆಟ್. ಗೋಲ್ಡನ್ ಸ್ಟಾರ್ ಗಣೇಶ್ ಮಾತನಾಡಿ, ತುಳು ಭಾಷೆ ಹಾಗೂ ಕರಾವಳಿಯ ಸಂಸ್ಕೃತಿಯ ಮೇಲಿನ ಅಭಿಮಾನದಿಂದ ಈ ಚಿತ್ರವನ್ನ ನಿರ್ಮಿಸಿದ್ದು, ಹೊಸ ಪ್ರತಿಭೆಗಳ ಜೊತೆಗೆ ಹಿರಿಯ ಕಲಾವಿದರನ್ನ ಒಂದೇ ವೇದಿಕೆಯಲ್ಲಿ ಒಂದುಗೂಡಿಸಿರುವುದು ಚಿತ್ರದ ವಿಶೇಷತೆಯಾಗಿದೆ ಅಂತ ಹೇಳಿದ್ರು. ಇಲ್ಲಿ ನಮ್ಮಲ್ಲಿ ನಾಟಕ ತುಂಬಾ ಚೆನ್ನಾಗಿರುತ್ತೆ ಅಂತ ಅವಾಗ ಕಾಪಿಕಡ್ ಸರ್ ನಿಮ್ಮ ಬಗ್ಗೆ ಬಹಳ ಮಾತಾಡೋರು, ಪಡೀಲ್ ಅವ್ರ ಬಗ್ಗೆ ಮಾತಾಡೋರು, ಬೋಳಾರ್ ಸರ್ ಅವ್ರ ಬಗ್ಗೆ ಮಾತಾಡೋರು, ವಾಮಂಜೂರ್ ಸರ್ ಬಗ್ಗೆ ಮಾತಾಡೋರು. ಸರ್ ನಮ್ಮಲ್ಲಿ ಮೇಷ್ಟ್ರು ಕಾಮಿಡಿ ನೋಡಬೇಕು ಅನ್ನೋ. ಸೊ ಇಷ್ಟು ದೊಡ್ಡ ದೊಡ್ಡ ಕಲಾವಿದರು ನಮ್ಮ ಸಿನಿಮಾಲಿ ಮಾಡಿರೋದು ನನಗೆ ಬಹಳ ಹೆಮ್ಮೆ ಸರ್. ಇದು ಮನಸ್ಸಿಂದ ಹೇಳ್ತಾ ಇದ್ದೀನಿ. ನೀವು ಗಣೇಶ್ ಸರ್ ಅಂದಾಗ ನಾನು ಒಳಗೆ ಚರ್ಕ್ ಅಂತ ಇರುತ್ತೆ. ಸರ್ ನೀವು ನನಗೆ ಸರ್, ನಾನು ನಿಮ್ಗೆ ಸರ್ ಅಲ್ಲ, ನಾನು ನಿಮ್ಮ ಮಗನ ಥರ ಅಂತ ನಾನು. ಬಿಕಾಸ್ ಕಲಾವಿದರಾಗಿ ಕಲೆಗೆ ತಾವೆಲ್ಲ ಮಾಡಿರೋಂತಹ ಸೇವೆ ಇದೆಯಲ್ಲ ಸರ್, ಅದು ಅದ್ಭುತ. ಅದನ್ನು ಬರೀ ಮಾತಲ್ಲಾಗಲಿ ಡೈಲಾಗಲ್ಲಾಗಲಿ ಹೇಳೋಕ್ಕಾಗಲ್ಲ. ಅಷ್ಟು ಸೇವೆನ ನೀವು ತುಳು ಕಲೆಗೋಸ್ಕರ ಮಾಡಿದ್ದೀರಿ ಸರ್. ನಿಮ್ಮೆಲ್ಲರಿಗೂ ಹ್ಯಾಟ್ಸ್ ಆಫ್ ಸರ್, ನಿಜವಾಗ್ಲೂ ಹ್ಯಾಟ್ಸ್ ಆಫ್. ನೀವೆಲ್ಲ ನಮ್ಮ ಸಿನಿಮಾಲ್ ಮಾಡಿರೋದು ನಮ್ಮ ಹೆಮ್ಮೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಿರಿಯ ನಟ ದೇವದಾಸ್ ಕಾಪಿಕಾಡ್ ಮಾತನಾಡಿ, ಪಿಕ್ಚರ್ ತುಳು ಚಿತ್ರರಂಗಕ್ಕೆ ಮತ್ತೊಂದು ಉತ್ತಮವಾದ ಕೊಡುಗೆಯಾಗಲಿದ್ದು, ನಾಯಕ ನಟ ನಿತ್ಯ ಪ್ರಕಾಶ್ ಬಂಟ್ವಾಳ್ ಅವರ ಅಭಿನಯ ಪ್ರೇಕ್ಷಕರ ಗಮನವನ್ನ ಸೆಳೆಯಲಿದೆ ಎಂಬ ವಿಶ್ವಾಸವಿದೆ ಅಂತ ಹೇಳಿದ್ರು. ವಿಶೇಷವಾದ ನಮ್ಮ ನಾಯಕಿ ನಿತ್ಯ ಪ್ರಕಾಶ್ ಎಡ್ಡೆ ಒಂದು ಮುಕ್ತ ಯುವಕಿ ವ್ಯಾಪಾರ ಪಂಪೇನು ಒಂಜಿ ಆತ್ಮಲ್ಲ ಇಲ್ಲಂತ ಬರ್ತನಲ್ಲ ಯಾನೊಂಜಿ ನಾಯಕಿ ಬಂದು ತೆರಿಯಾದ ಲೆಕ್ಕ ಆ್ಯಕ್ಟ್ ಮಾಡಿದೆ. ಯಾನು ಮಲ್ಲ ಇಲ್ಲದ ಹುಡುಗಿ ಆಗ್ತದೆ, ಯಾನು ಇಕ್ಲುಮೆಂಟು ಯಾನು ಒಂಜಿ ಕಲಾವಿದೆ ಬಂದು ಪ್ರತಿಯೊಂದು ಮತ್ತೇನೊಂದು ಪತ್ತೊಂದು ಈ ಬೆಳವಣಿಗೆ ಭಾರಿ ಎಡ್ಡೆ ಬೆಳವಣಿಗೆ. ಅದಕ್ಕೆ ಉಜ್ವಲ ಭವಿಷ್ಯ ದೇವರು ಕೊಡಲಿ, ನಿಮಗೆ ಉಜ್ವಲ ಭವಿಷ್ಯ ಕೊಡಲಿ. ನಿತ್ಯ ಪ್ರಕಾಶ್ ತುಳುನಾಡಿಗೆ ಒಂದು ನಾಯಕ ನಟ ಇನ್ನೊಬ್ಬರ ಸೇರ್ಪಡೆಯಾಗಿದೆ, ಬಹಳ ಸಂತೋಷ. ಜೊತೆಗೆ ಇದರಲ್ಲಿ ಅಭಿನಯ ಮಾಡಿದ ನೆಟ್ ಅಭಿನಯ ಗೊತ್ತಿನ ಮಾತೆಲ್ಲ ಎಂಕುಲನೇ ಇಲ್ಲದ ಪಿಕ್ಚರ್ ಕೆಲಸ ಮಾಡಿದೆ. ಪಿಕ್ಚರ್ ಚಿತ್ರದಲ್ಲಿ ನಿತ್ಯ ಪ್ರಕಾಶ್ ಬಂಟ್ವಾಳ್ ಮತ್ತು ಅಮೃತ ಮುಖ್ಯ ಭೂಮಿಕೆಯಲ್ಲಿ ನಟಿಸಿದ್ದು, ದೇವದಾಸ್ ಕಾಪಿಕಾಡ್, ನವೀನ್ ಡಿ ಪಡೀಲ್, ಭೋಜರಾಜ್ ವಾಮಂಜೂರು, ಅರವಿಂದ್ ಬೋಳರ್, ಪುಷ್ಪರಾಜ್ ಬುಳ್ಳಾರ್ ಹಾಗೂ ಅರ್ಜುನ್ ಕಾಪಿಕಾಡ್ ಪ್ರಮುಖವಾದ ಪಾತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಚಿತ್ರಕ್ಕೆ ಸಂತೋಷ್ ರೈ ಹಾಗೂ ಚಂದ್ರಶೇಖರ್ ಕೆಎಸ್ ಛಾಯಾಗ್ರಹಣವನ್ನು ನೀಡಿದ್ದು, ಸ್ಯಾಮ್ಯುಯಲ್ ಅಬಿ ಸಂಗೀತ ಸಂಯೋಜನೆಯನ್ನ ಮಾಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ನಾಯಕ ನಿತ್ಯ ಪ್ರಕಾಶ್ ಬಂಟ್ವಾಳ್, ನಾಯಕಿ ಅಮೃತ, ದೇವದಾಸ್ ಕಾಪಿಕಾಡ್, ಭೋಜರಾಜ್ ವಾಮಂಜೂರು, ಅರ್ಜುನ್ ಕಾಪಿಕಾಡ್, ಸ್ಯಾಮ್ಯುಯಲ್ ಅಬಿ ಸೇರಿದಂತೆ ಚಿತ್ರತಂಡದ ಸದಸ್ಯರು ಇದ್ರು.